ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಸಹಸ್ರಲಿಂಗೇಶ್ವರನಿಗೆ ಹಾಗೂ ಸ್ಥಳದ ಎಲ್ಲ ದೈವಗಳಿಗೆ ವಂದಿಸುತ್ತಾ, ಪ್ರಿಯ ಸಂಗೀತಾಭಿಮಾನಿಗಳೇ, ಗಾನಸಿರಿಯ ಸಾರಥ್ಯದಲ್ಲಿ ನಡೆಯುತ್ತಿರುವ ಪುಟಾಣಿ ಸಂಗೀತ ಹಬ್ಬ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರಪೂರ್ವಕ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಮ್ಮ ಗುರುವರ್ಯರಾದ ಶ್ರೀಯುತ ಡಾಕ್ಟರ್ ಕಿರಣ್ ಕುಮಾರ್ ಮತ್ತು ಗಾನಸಿರಿಯ ಸಹಶಿಕ್ಷಕಿ ಕುಮಾರಿ ಶ್ರೀಲಕ್ಷ್ಮಿ ಎಸ್ ಪುತ್ತೂರು ಇವರಿಗೆ ನಮ್ಮ ಶಾಖೆಯ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅಂತರಾಳದ ಪ್ರೀತಿಯ ನಮನಗಳು. ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಾನಸಿರಿ ಉಪ್ಪಿನಂಗಡಿ ಶಾಖೆಯ ಹೆಮ್ಮೆಯ ವಿದ್ಯಾರ್ಥಿ ಮತ್ತು ಪೋಷಕರು ಶ್ರೀಯುತ ಪ್ರಸನ್ನ ಕುಮಾರ್ ಕಡಬ ಇವರು ನಡೆಸಿಕೊಡಬೇಕಾಗಿ ವಿನಂತಿ. ಜೊತೆಗೆ ಗಾನಸಿರಿಯ ಸಾರಥಿ ಹಾಗೂ ನಮ್ಮೆಲ್ಲರ ಪ್ರೀತಿಯ ಮಹಾಗುರುಗಳು ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಮತ್ತು ನಮ್ಮೆಲ್ಲರ ಪ್ರೀತಿಯ ಶ್ರೀಲಕ್ಷ್ಮಿ ಮೇಡಮ್ ಇವರಿಗೂ ವೇದಿಕೆಗೆ ಆಗಮಿಸಬೇಕಾಗಿ ಪ್ರಾರ್ಥನೆ. ವಂದನೆಗಳು ಸರ್. ಗುರುಗಳಿಗೂ ವಂದನೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಿಘ್ನ ವಿನಾಶಕನನ್ನು ಸ್ತುತಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ನಮ್ಮ ಪ್ರೀತಿಯ ನೆಚ್ಚಿನ ಗುರುಗಳಲ್ಲಿ ಓರ್ವರಾದ ನಲ್ಮೆಯ ಕುಮಾರಿ ಶ್ರೀಲಕ್ಷ್ಮಿ ಎಂದರೆ ಲಕ್ಕಿ ಅಕ್ಕ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. वरप्रसादिसु गजानना श्री विघ्नेश्वरा विनायका. वरप्रसादिसु गजानना श्री विघ्नेश्वरा विनायका.
ವಂದನೆಗಳು ಅಕ್ಕ. ಇಂದು ಈ ಪುಟಾಣಿ ಸಂಗೀತ ಹಬ್ಬದ ಸವಿಯನ್ನು ಉಣಬಡಿಸಲಿರುವ ಎಲ್ಲ ಸಂಗೀತ ಕೋಗಿಲೆಗಳನ್ನು, ಹಿಮ್ಮೇಳದಲ್ಲಿ ನಮ್ಮನ್ನು ಸಹಕರಿಸಲಿರುವ ವಾದ್ಯವೃಂದದವರನ್ನು, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸುದ್ದಿವಾಹಿನಿಯ ಮೂಲಕ ಸಂಗೀತದ ಸವಿಯನ್ನು ಆಸ್ವಾದಿಸುತ್ತಿರುವ ಎಲ್ಲ ಸಂಗೀತಾಭಿಮಾನಿಗಳನ್ನು ಈ ವೇದಿಕೆಯಿಂದ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. APJ ಅಬ್ದುಲ್ ಕಲಾಂ ಅವರ ನಂಬಿಕೆಯಂತೆ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ನಮಗೆ ಸದಾಕಾಲ ಯಶಸ್ವಿಯನ್ನು ಗಳಿಸಿಕೊಡುತ್ತದೆ. ಅಂತೆಯೇ ನಾವು ಕಠಿಣ ಪರಿಶ್ರಮದಿಂದ ಮತ್ತು ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ ಯಶಸ್ಸಿನ ಮೆಟ್ಟಿಲನ್ನು ಏರೋಣ ಎಂದು ಆಶಿಸುತ್ತಾ, ಇದೀಗ ಮಲೆಮಹದೇಶ್ವರನ ಕುರಿತಾದ ಸುಪ್ರಸಿದ್ಧ ಜಾನಪದ ಗೀತೆ ಸೋಜುಗಾದ ಸೂಜು ಮಲ್ಲಿಗೆ ನೇಹಲ್ ಇವರ ಧ್ವನಿಯಲ್ಲಿ. Testing, hello, check. Mahadeva, 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 Mahadeva.
ನಿಮಗೆ ಧನ್ಯವಾದಗಳು. ಹಾಡು ಹಳೆಯದಾದರೇನು ಭಾವನವನವೀನ ಎಂಬ ಮಾತಿದೆ. ಅಂತೆಯೇ ಇದೀಗ ಋದ್ವಿ ಅವರು ಚಿನ್ನದ ಗೊಂಬೆ ಎಂಬ ಚಿತ್ರದಿಂದ ಆರಿಸಲಾದ ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ ಎಂಬ ಬಹಳ ಸುಂದರವಾದ ಗೀತೆಯನ್ನು ಹಾಡಲಿದ್ದಾರೆ. ಇದೀಗ ಋದ್ವಿ ಅವರು ನಿಮ್ಮ ಮುಂದೆ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಅಮೃತ ಎನ್ನುವ ಕೋಳಿ ಅಮ್ಮನಿತ್ತದೆ. ಅಮೃತ ಎನ್ನುವ ಕೋಳಿ ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಮುತ್ತು ಕೋಳಿ. ಸೇವಂತಿಗೆ ಚೆಂಡಿನಂತ ಮುತ್ತು ಕೋಳಿ ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ.
ಅದ್ಭುತವಾಗಿ ಹಾಡಿದ ರಿದ್ವಿ, ನಿಮಗೆ ಧನ್ಯವಾದಗಳು. ಮುಂದೆ ಕೋಟಿ ಚೆನ್ನಯ್ಯ ಎಂಬ ತುಳು ಚಿತ್ರದ ಕೆಮ್ಮಲೆತಾ ಬ್ರಹ್ಮ ಎಂಬ ಗೀತೆಯನ್ನು ಹಾಡಲಿದ್ದಾರೆ ತನ್ವಿ ಇವರು. ಕೆಮ್ಮಲೆತಾ ಬ್ರಹ್ಮ ಎಂಗ್ಲೆ ಕುಲದೈವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಗ್ಲೆ ಕುಲದೈವೋ ಬ್ರಹ್ಮ ಕಪ್ಪು ಕಲೆಟು ಬೊಲ್ಪು ಕೊಲ್ಲ ಕುಲದೈವೋ ಬ್ರಹ್ಮ ಓ ಕುಲದೈವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಗ್ಲೆ ಕುಲದೈವೋ ಬ್ರಹ್ಮ ಎಂಗ್ಲೆ ಕತ್ತಲೆ ಕೋನೆಡುಲ್ಲ ಓರ ಸಾದಿ ತುಂಜಾಲೋಲ್ಲ ಎಂಗ್ಲೆ ಕತ್ತಲೆ ಕೋನೆಡುಲ್ಲ ಓರ ಸಾದಿ ತುಂಜಾಲೋಲ್ಲ ಕೊಲ್ಲ ಪಾತಿರ ಬಂಡುದು ತಿಂದು ಕೋನೆಡು ಪಾಡ್ಯಾರ ದರುಶನ ಕೊಲ್ಲ ಓ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಗ್ಲೆ ಕುಲದೈವೋ ಬ್ರಹ್ಮ ಅಪ್ಪೆ ಪಂಡಿನ ಪರಕೆ ಎಂಗ್ಲೆ ಕೊಲ್ಲೊಡು ಸಂದಾದ ಅಪ್ಪೆ ಪಂಡಿನ ಪರಕೆ ಎಂಗ್ಲೆ ಕೊಲ್ಲೊಡು ಸಂದಾದ ದರುಶನ ಕೊಲ್ಲ ಓ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಗ್ಲೆ ಕುಲದೈವೋ ಬ್ರಹ್ಮ ಎಂಗ್ಲೆ ಕುಲದೈವೋ ಎಂಗ್ಲೆ ಪೂಜೆ ಕರಿದು ಜೈದ ಎಂಗ್ಲೆ ಪೊರ್ತು ತಂದದು ಬೈದ ಎಂಗ್ಲೆ ಪೂಜೆ ಕರಿದು ಜೈದ ಎಂಗ್ಲೆ ಪೊರ್ತು ತಂದದು ಬೈದ ದರುಶನ ಕೊಲ್ಲ ಓ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಗ್ಲೆ ಕುಲದೈವೋ ಬ್ರಹ್ಮ ಕೆಮ್ಮಲೆತಾ ಬ್ರಹ್ಮ ಎಂಗ್ಲೆ ಕುಲದೈವೋ ಬ್ರಹ್ಮ ಅದ್ಭುತವಾಗಿ ಹಾಡಿದ ತನ್ವಿ, ನಿಮಗೆ ಧನ್ಯವಾದಗಳು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಎಚ್ಚರಿಸಿದವರು ಸ್ವಾಮಿ ವಿವೇಕಾನಂದರು. ಇದೀಗ ಸುಮಾರು 20 ವರ್ಷಗಳಿಂದ ನಮ್ಮನ್ನೆಲ್ಲ ಪ್ರೋತ್ಸಾಹಿಸುತ್ತಾ ಬಂದಿರುವವರು ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ.
ಇವರು ಸುಮಾರು 23,000 ವಿದ್ಯಾರ್ಥಿಗಳನ್ನು ಸುಗಮ ಸಂಗೀತ ಕ್ಷೇತ್ರಕ್ಕೆ ಪರಿಚಯಿಸಿದ ಕೀರ್ತಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮಾತ್ರವಲ್ಲದೆ ಗಾನಸಿರಿ ಸಂಸ್ಥೆಯನ್ನು ಹುಟ್ಟುಹಾಕಿ ಇದೀಗ ಆಗಸ್ಟ್ 18, 2022ಕ್ಕೆ 20 ವರ್ಷಗಳನ್ನು ಪೂರೈಸಿದ ಹೆಮ್ಮೆಯೂ ಇದೆ. ಇದೀಗ ಈ ಸಂಸ್ಥೆಯ ವಿದ್ಯಾರ್ಥಿಗಳ ಉಪ್ಪಿನಂಗಡಿ ಶಾಖೆಯ ಕಿಲಕಿಲ ತಂಡ ನಮ್ಮ ಮುಂದೆ ನಮ್ಮವಳಿ ಜನನಿ ಹಾಡೊಂದಿಗೆ. ಗಿರಿಗೊಂಪುಗಳ ಮುಡಿಯೇರಿ ಹಿರಿಯಾಗದ
ಜನನಿ ನಮ್ಮವಳೇ ಜನನಿ ನಮ್ಮವಳೇ ಭಾರತ ಜನನಿ ನಮ್ಮವಳೇ ಜನನಿ ನಮ್ಮವಳೇ ಭಾರತ ಜನನಿ ನಮ್ಮವಳೇ ಜನನಿ ನಮ್ಮವಳೇ ಭಾರತ ಜನನಿ. ಮನರಂಜನೆಯನ್ನು ನೀಡಿದ ಕಿಲಕಿಲ ತಂಡದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಇದೀಗ ನಮ್ಮಿ ಸಂಸ್ಥೆಯ ಇನ್ನೊಂದು ತಂಡ ಉಪ್ಪಿನಂಗಡಿ ಸ್ಟಾರ್ಸ್ ಕುತೂಹಲದಿಂದ ಕಾಯುತ್ತಿದ್ದಾರೆ. ಭಾರತೀಯರು ನಾವು ಭಾರತೀಯರು ಎಂಬ ಹಾಡನ್ನು ಪ್ರಸ್ತುತಪಡಿಸಲು ಬರುವವರಿದ್ದಾರೆ. ನಿಮಗಿದು ಈ ಸುಂದರ ವೇದಿಕೆ. ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು ರಾಷ್ಟ್ರದ ಕೆಲಸವ ನಡೆಸುವ ಭರತ ಪುತ್ರರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು ಭಾರತೀಯರು ನಾವು ಭಾರತೀಯರು ರಾಷ್ಟ್ರದ ಕೆಲಸವ ನಡೆಸುವ ಭರತ ಪುತ್ರರು ನಾವು ಭಾರತೀಯರು.
ದೇಶಭಕ್ತಿಯನ್ನು ಸಾರಿದ ಎಲ್ಲ ಭಾರತಾಂಬೆಯ ಕುವರ ಕುವರಿಯರಿಗೆ ಸಲಾಂ. ಅದೇ ರೀತಿ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀಯುತ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಇವರಿಗೂ ನಮ್ಮದೊಂದು ಸಲಾಂ. ಇವರು ಅನೇಕ ಗೌರವ ಬಿರುದುಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಅವರ ಸಂಗೀತಾಭಿರುಚಿ ಮತ್ತು ಸಂಗೀತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಮಾತ್ರವಲ್ಲದೆ ಇತ್ತೀಚೆಗೆ ರಂಗಕಲಾ ವೇದಿಕೆ ಬೆಂಗಳೂರು ಇವರು ಸುಗಮ ಸಂಗೀತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇದೀಗ ಈ ಸಂಸ್ಥೆಯ ಉಪ್ಪಿನಂಗಡಿ ನೈಟಿಂಗೇಲ್ಸ್ ತಂಡದಿಂದ ಸುಮಧುರವಾದ ಜಹಾ ಡಾಲ್ ಡಾಲ್ ಹಾಡನ್ನು ಆಸ್ವಾದಿಸೋಣ. डाल डाल पर सोने की चिड़िया करती है बसेरा, ओ भारत देश है मेरा, ओ भारत देश है मेरा, जहाँ सत्य अहिंसा और धर्म का पग पग लगता डेरा, ओ भारत देश है मेरा, ओ भारत देश है मेरा। जय भारती जय भारती जय भारती जय भारती। ये धरती हो महर्षि मुनि जपते प्रभु नाम की माला, हरि ओम हरि ओम हरि ओम हरि ओम। जहाँ हर बालक एक मान है और राधा एक बाला, और राधा एक बाला, जहाँ सूरज सबसे पहले आकर डाल
ಸುಂದರವಾಗಿ ಹಾಡಿ ಎಲ್ಲರನ್ನೂ ರಂಜಿಸಿದ ಉಪ್ಪಿನಂಗಡಿ ನೈಟಿಂಗೇಲ್ಸ್ ತಂಡಕ್ಕೆ ಅಭಿನಂದನೆಗಳು. ಮುಂದೆ ನೀಡು ಶಿವ ನೀಡದಿರು ಶಿವ ಎಂಬ ಸುಪ್ರಸಿದ್ಧ ಗೀತೆ ಸೃಜನ್ಯ ಇವರಿಂದ. ನೀಡು ಶಿವ ನೀಡದಿರು ಶಿವ, ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನೀಡು ಶಿವ ನೀಡದಿರು ಶಿವ, ಬಾಗುವುದು ನನ್ನ ಕಾಯ. ನಾಲೇಕೆ ಅನ್ಸಲಿ ನೀ ನನ್ನ ಅಂಬಲಿ, ನೀಡು ಶಿವ ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಳಲ್ಲಿ ಬಡಿವಾರವೇಕೆ. ನೀನಿತ್ತ ಗಾಯ, ನೀನಿತ್ತ ಗಾಯ, ನಿನ ಕೈಲೆ ಮಾಯ, ಆಗೋದು ಹೋಗೋದು ನಾ ಕಾಣೆನೆ. ನೀಡು ಶಿವ ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. ಮಾಲಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀನನ್ನಲಾರೆ. ಮಾಲಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನೀನನ್ನಲಾರೆ. ಸಾರಂಗ ಮನಗೆ ಸಾರಂಗ ಮನಗೆ ನೂರಾರು ಬಯಗೆ, ಮುಂದಿಟ್ಟು ರಮಿಸೋದು ನಾ ಕಾಣೆನೆ. ನೀಡು ಶಿವ ನೀಡದಿರೋ ಶಿವ, ಬಾಗುವುದು ನನ್ನ ಕಾಯ. ಸುಂದರವಾಗಿ ಹಾಡಿದ ಸೃಜನ್ಯ ನಿಮಗೆ ಧನ್ಯವಾದಗಳು. ಇನ್ನು ಪ್ರೇಮದ ಕಾಣಿಕೆ ಎಂಬ ಚಿತ್ರದ ಚಿನ್ನ ಎಂದು ನಗುತ್ತಿರು ಎಂಬ ಸುಮಧುರವಾದ ಹಾಡನ್ನು ಹಾಡಲಿದ್ದಾರೆ ಆಕಾಶ್.
ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು ಸರಸದ ಸಮಯದಿ ಸದಾ ವಿರಸವೇನು ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು ಸ್ನೇಹವ ತೋರು ಎಲ್ಲರ ಸೇರು ಸ್ನೇಹವ ತೋರು ಎಲ್ಲರ ಸೇರು ದಿನವೂ ಸಂತೋಷದಿ ನಲಿ ನಲಿದಾಡು ದಿನವೂ ಸಂತೋಷದಿ ನಲಿ ನಲಿದಾಡು ನೂರಾರು ವರುಷ ಕಂದ ಸುಮತಿ ಬಾಳು ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು ಯಾರಲು ಕೋಪ ಯಾರಿಗೋ ಶಾಪ ಯಾರಲು ಕೋಪ ಯಾರಿಗೋ ಶಾಪ ದಿನವೂ ಇದೇನಿದು ಈ ಪರಿತಾಪ ದಿನವೂ ಇದೇನಿದು ಈ ಪರಿತಾಪ ನೀ ತಾಯಿಯಂತೆ ಬಿಡು ಇನ್ನು ಚಿಂತೆ ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು ಸರಸದ ಸಮಯದಿ ಸದಾ ವಿರಸವೇನು ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು ಚಿನ್ನ ಎಂದು ನಗುತ್ತಿರು ನನ್ನ ಸಂಗ ಬಿಡದಿರು ಸೊಗಸಾಗಿ ಹಾಡಿ ನಮ್ಮನ್ನೆಲ್ಲ ರಂಜಿಸಿದ ಆಕಾಶ್ ನಿಮಗೆ ಕೃತಜ್ಞತೆಗಳು. ಇದೀಗ ಕಸ್ತೂರಿ ನಿವಾಸ ಚಿತ್ರದಿಂದ ಆರಿಸಿರುವ ಎಲ್ಲೇ ಇರು ಹೇಗೆ ಇರು ಎಂಬ ಸುಂದರವಾದ ಹಾಡು ಮಾನ್ವಿ ಇವರಿಂದ.
ಸೊಗಸಾಗಿ ಹಾಡಿ ರಂಜಿಸಿದ ಮಾನ್ವಿ ಇವರಿಗೆ ಧನ್ಯವಾದಗಳು. ಆಗಸ್ಟ್ 18, 2022ಕ್ಕೆ ತನ್ನ 20ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ ಗಾನಸಿರಿ ಸಂಸ್ಥೆಯು ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡಿವೆ. ಹೂವಿನ ಸೌಗಂಧವು ಗಾಳಿ ಬೀಸಿದ ಕಡೆ ಮಾತ್ರ ಪಸರಿಸಿದರೆ ನಮ್ಮಿ ಸಂಸ್ಥೆಯ ಉತ್ತಮ ಸಂಗೀತ ಚಟುವಟಿಕೆಗಳಿಂದ ಇಡೀ ರಾಷ್ಟ್ರವೇ ಗುರುತಿಸುವಂತಾಗಿದೆ. ಅದಕ್ಕೆ ಕಿರೀಟವೆಂಬಂತೆ 2022ರ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿಯನ್ನು ಪಡೆದುಕೊಂಡಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ನಾನೂ ಕೂಡ ಈ ಸಂಸ್ಥೆಯ ವಿದ್ಯಾರ್ಥಿ ಎಂದು ಹೇಳಿಕೊಳ್ಳಲು ಹೆಮ್ಮೆ ಪಡುತ್ತಿದ್ದೇನೆ. ಇದೀಗ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ದುರ್ಗೆ ದುರ್ಗೆ ಎಂಬ ಹಾಡಿನೊಂದಿಗೆ ನಿಮ್ಮ ಮುಂದೆ. ಕರುಣಾ
ಪಠ್ಯವನ್ನು ಪ್ರಸ್ತುತಪಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮುಂದೆ ಕಿಲಕಿಲ ತಂಡದಿಂದ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಎಂಬ ಸುಮಧುರವಾದ ಹಾಡು.
ಹಾಡನ್ನು ಸುಶ್ರಾವ್ಯ ಕಂಠದಿಂದ ಹಾಡಿದ ಕಿಲಕಿಲ ತಂಡಕ್ಕೆ ಅಭಿನಂದನೆಗಳು. ಜಗತ್ತಿನಲ್ಲಿ ಎಲ್ಲವೂ ಸುಂದರವಾಗಿದೆ, ಆದರೆ ಅದರ ಸುಂದರತೆಯನ್ನು ಸವಿಯುವ ಪರಿ ಬೇರೆ. ಜಗತ್ತಿನ ಸುಂದರತೆಯನ್ನು ಸಂಗೀತದಲ್ಲಿ ಕಂಡವರು ನಮ್ಮ ಪ್ರೀತಿಯ ಗಾನಸಿರಿಯ ಸಹಶಿಕ್ಷಕಿ ಕುಮಾರಿ ಶ್ರೀಲಕ್ಷ್ಮಿ ಎಸ್ ಪುತ್ತೂರು. ಇವರು ಗಾನಸಿರಿಯ ಹಳೆಯ ವಿದ್ಯಾರ್ಥಿನಿಯೂ ಹೌದು. ಇವರಿಗೆ ರಂಗಕಲಾ ವೇದಿಕೆ ಬೆಂಗಳೂರು ಇವರು ಪ್ರತಿಷ್ಠಿತ ರಾಜ್ಯ ಮಟ್ಟದ ಗಾನ ಕಲಾರತ್ನ ಪ್ರಶಸ್ತಿಯನ್ನು ನೀಡಿರುತ್ತಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಇವರ ಈ ಸಂಗೀತಾಸಕ್ತಿ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸುತ್ತಾ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇದೀಗ ಬಂದೋಳ್ ನೋಡೆ ಹಾಡಿನೊಂದಿಗೆ ಬರುತ್ತಿದ್ದಾರೆ ನಮ್ಮ ಉಪ್ಪಿನಂಗಡಿ ಸ್ಟಾರ್ಸ್ ತಂಡ.
ಹಾಡನ್ನು ಪ್ರಸ್ತುತಪಡಿಸಿದ ಉಪ್ಪಿನಂಗಡಿ ಸ್ಟಾರ್ಸ್ಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಮತ್ತೊಂದು ತಂಡ ಉಪ್ಪಿನಂಗಡಿ ನೈಟಿಂಗೇಲ್ಸ್ ನಿಮ್ಮ ಮುಂದೆ ಬಿತ್ತರಿಸುವ ಹಾಡು ಶ್ರೀರಾಮ. ಇದೀಗ ವೇದಿಕೆ ಉಪ್ಪಿನಂಗಡಿ ನೈಟಿಂಗೇಲ್ಸ್ ತಂಡಕ್ಕೆ.
ಮನರಂಜನೆಯನ್ನು ನೀಡಿದ ತಂಡದ ಎಲ್ಲರಿಗೂ ಹೃದಯಸ್ಪರ್ಶಿ ಅಭಿನಂದನೆಗಳು. ಮುಂದೆ ಭಾಗ್ಯವಂತ ಚಿತ್ರದ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಹಾಡನ್ನು ಹಾಡಲಿದ್ದಾರೆ ಕುಮಾರಿ ಅದ್ವಿ ಪಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡುವೆಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡುವೆಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮುಖವಂತೂ ಹೂವಿನಂತೆ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮುಖವಂತೂ ಹೂವಿನಂತೆ ನೀನನ್ನು ಸಕ್ಕರೆಯ ಗೊಂಬೆಯಂತೆ ಮಗುವೇ ನೀ ನನ್ನ ಪ್ರಾಣದಂತೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡುವೆಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ ಅನಲೇನು ಕಂದ ನನ್ನ ಪುಟ್ಟ ದೊರೆಯೇ ಹಾಯಾಗಿ ಮಲಗೋ ಜಾಣಮರಿಯೇ ನನ್ನ ಜಾಣಮರಿಯೇ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡುವೆಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ಉತ್ತಮ ಸುಮಧುರ ಕಂಠದಿಂದ ನಮ್ಮನ್ನೆಲ್ಲ ರಂಜಿಸಿದ ಪುಟಾಣಿ ಅದ್ವಿ ಪಿ ನಿಮಗೆ ಕೃತಜ್ಞತೆಗಳು. ಇನ್ನು
ಪಿ ನಿಖಿಲ್ ಇವರು ಸೆರೆಯೊಳಗಿನ ಬಣ್ಣಗಳು ಎಂಬ ಆಲ್ಬಂನಿಂದ ಆರಿಸಿರುವ ಮಳೆ ಸುರಿಯಲಿ ಎಂಬ ಭಾವಗೀತೆಯನ್ನು ಹಾಡಲಿದ್ದಾರೆ. ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋದ ಮಳೆ ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋದ ದಗದಗಿಸುವ ದರತನಿಯಲಿ ದಗದಗಿಸುವ ದರತನಿಯಲಿ ಮನೋಜನದೇ ಕೂದ ಮನೋಜನದೇ ಕೂದ ಮಳೆ ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋದ ತಿಳಿಯಾಗಲಿ ಮೋದ
ಮಧುರ ಕಂಠದಿಂದ ನಮ್ಮೆಲ್ಲರ ಮನಸೆಳೆದ ನಿಖಿಲ್ ನಿಮಗೆ ಅಭಿನಂದನೆಗಳು. ಈಗ ರಾಜಕುಮಾರ ಚಿತ್ರದ ಬೊಂಬೆ ಹೇಳುತ್ತೈತೆ ಎಂಬ ಸುಪ್ರಸಿದ್ಧ ಹಾಡು ಮಾಯಾ ಅವರ ಧ್ವನಿಯಲ್ಲಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಆರಾಧಿಸು ರಾಜರತ್ನನು. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀ
ತುಂಬ ಇಂಪಾಗಿ ಹಾಡಿದ್ದೀರಿ ಮಾಯಾ. ಅಪ್ಪು ಸರನ್ನೇ ನೆನಪಿಸಿಬಿಟ್ರಿ. ನಿಮಗೆ ಅಭಿನಂದನೆಗಳು. ಇನ್ನು ಹೃದಯ ಅವರ ಧ್ವನಿಯಲ್ಲಿ ಸೊಗಸುಗಾರ ಚಿತ್ರದ ಚಂದಿರನಿಲ್ಲದ ಆ ಬಾನಿನಲ್ಲಿ ಎಂಬ ಮಧುರವಾದ ಹಾಡು. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ಕಂಡಿದ್ದು ಸುಳ್ಳು ಕಾಣದ್ದು ಸುಳ್ಳು, ನಿಜ ಹೇಳಲು ಬಾಯಿಲ್ಲ ನನಗಿಲ್ಲಿ. ದಿಕ್ಕಿಲ್ಲ ದಸೆಯಿಲ್ಲ ಅಳುವ ಕಣ್ಣಿಗೆ ರೆಪ್ಪೆಗಳು. ಚಂದಿರನಿಲ್ಲದ ಆ ಬಾನಿನಲ್ಲಿ ಬೆಳದಿಂಗಳ ಹುಡುಕುವ ಒಬ್ಬ ಕುರುಡನು ನಾನಿಲ್ಲಿ. ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ
ಗಾಯನ ಬಹಳ ಮಾಧುರ್ಯವಾಗಿತ್ತು ಹೃದಯ. ನಿಮಗೆ ಧನ್ಯವಾದಗಳು. ಮುಂದೆ ವಿಘ್ನ ವಿನಾಶಕ ಗಣಪತಿಯ ಗೀತೆ ಅಂಶಿಕಾ ಇವರ ಧ್ವನಿಯಲ್ಲಿ. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ಮಧುರು ಗಣಪತಿ ಶರಭು ಗಣಪತಿ ಕುಂಭಾಷಿ ಗಣಪತಿ ಶರಣೋ. ಭಟ್ಯಗಿರಿ ಗಣಪತಿ ಗಿರಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ. ಮಧುರು ಗಣಪತಿ ಶರಭು ಗಣಪತಿ ಕುಂಭಾಷಿ ಗಣಪತಿ ಶರಣೋ. ಹಟ್ಯಗಡಿ ಗಣಪತಿ ಗಿರಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ಸುಮುಖನೇ ಕಪಿಲನೇ ಏಕದಂತನೇ ಶುಭವರ್ಣ ಗೌರಿ ಸುತನೇ. ಸುಮುಖನೇ ಕಪಿಲನೇ ಏಕದಂತನೇ ಶುಭವರ್ಣ ಗೌರಿ ಸುತನೇ. ನೀಲಲದನೆ ಸಖರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ನೀಲಲದನೆ ಸಖರಿಲ್ಲವೋ ಬಾಂಧವರಿಲ್ಲವೋ ಕಾಯುವವರಿಲ್ಲವೋ. ಮಧುರು ಗಣಪತಿ ಶರಭು ಗಣಪತಿ ಕುಂಭಾಷಿ ಗಣಪತಿ ಶರಣೋ. ಹಟ್ಯಗಡಿ ಗಣಪತಿ ಗಿರಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ. ವಿಕಟನೇ ವಿಮಲನೇ ಧೂಮ್ರವರ್ಣನೇ ಗಣನಾಥ ನಿನಗೆ ವಂದನೆ. ವಿಕಟನೇ ವಿಮಲನೇ ಧೂಮ್ರವರ್ಣನೇ ಗಣನಾಥ ನಿನಗೆ ವಂದನೆ. ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ನಿನ್ನನೆ ಎಂದೆಂದು ಸ್ತುತಿ ಮಾಡುವೆ ಹಾಡಿಕೊಂಡಾಡುವೆ ಪೂಜೆ ವ್ರತ ಮಾಡುವೆ. ಮಧುರು ಗಣಪತಿ ಶರಭು ಗಣಪತಿ ಕುಂಭಾಷಿ ಗಣಪತಿ ಶರಣೋ. ಹಟ್ಯಗಡಿ ಗಣಪತಿ ಗಿರಗುಂಜಿ ಗಣಪತಿ ಗೋಕರ್ಣ ಗಣಪತಿ ಶರಣೋ. ವಂದೇ ಓಂಕಾರ ಚಾಮರ ಕರ್ಣನೇ ಶಂಕರ ಸುತ ಶರಣೋ ವಿನಾಯಕ ಮಂಗಳವರ ಶರಣೋ.
ಅದ್ಭುತವಾಗಿ ಹಾಡಿದ್ದೀರಿ ಅಂಶಿಕಾ, ನಿಮಗೆ ಅಭಿನಂದನೆಗಳು. ಇದೀಗ ನಮ್ಮ ವೇದಿಕೆಯನ್ನು ಅಲಂಕರಿಸಲು ಬರುವವರು ನಮ್ಮ ಉಪ್ಪಿನಂಗಡಿಯ ಕಿಲಕಿಲ ತಂಡ. ಪ್ರಸ್ತುತಪಡಿಸಲಿರುವ ಹಾಡು ಆಡೋಣ ಬನ್ನಿ ಕಣ್ಣ ಮುಚ್ಚಾಲೆ.
ಅದ್ಭುತವಾಗಿ ರಂಜಿಸಿದ ಕಿಲಕಿಲ ತಂಡದ ಸದಸ್ಯರಿಗೆ ಅಭಿನಂದನೆಗಳು. ಮುಂದೆ ಈ ಬಾನು ಈ ಚುಕ್ಕಿ ಹಾಡನ್ನು ಹಾಡಿ ರಂಜಿಸಲಿದ್ದಾರೆ ಉಪ್ಪಿನಂಗಡಿ ಸ್ಟಾರ್ಸ್.
ಸ್ಟಾರ್ಸ್ ತಂಡದ ಎಲ್ಲ ಸದಸ್ಯರು ತಮ್ಮ ಮಧುರ ಕಂಠದಿಂದ ನಮ್ಮೆಲ್ಲರ ಮನಸೂರೆಗೊಂಡಿದ್ದಾರೆ. ತಮಗಿದು ಅಭಿನಂದನೆಗಳು. ಮುಂದೆ ಶ್ರಾವಣ ಬಂತು ಎನ್ನುವ ಸುಮಧುರ ಹಾಡನ್ನು ಪ್ರದರ್ಶಿಸಲಿದ್ದಾರೆ ನಮ್ಮ ಉಪ್ಪಿನಂಗಡಿ ನೈಟಿಂಗೇಲ್ಸ್ ತಂಡದ ಸದಸ್ಯರು.
ಬಹಳ ಉತ್ತಮವಾಗಿ ಹಾಡಿ ಮನರಂಜಿಸಿದ ಉಪ್ಪಿನಂಗಡಿ ನೈಟಿಂಗೇಲ್ಸ್ ತಂಡಕ್ಕೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಕೊನೆಯ ಹಾಡಿನ ಮೊದಲು ಎಲ್ಲರಿಗೂ ಧನ್ಯವಾದವನ್ನು ಹೇಳಲು ಇದೀಗ ನಮ್ಮ ಮಹಾಗುರುಗಳು ವೇದಿಕೆಗೆ. ಎಲ್ರಿಗೂ ಆತ್ಮೀಯ ನಮಸ್ಕಾರಗಳು. ಮಾತಾಡುವಂಥ ಸಮಯ ಅಲ್ಲ, ಯಾಕಂತ ಹೇಳಿದರೆ ನಮ್ಮ ಇವತ್ತಿನ ಕಾರ್ಯಕ್ರಮ ಒಂದು ಪುಟಾಣಿ ಸಂಗೀತ ಹಬ್ಬ ಆಗಿರುವ ಕಾರಣ ಗಾನಸಿರಿಯ ಉಪ್ಪಿನಂಗಡಿ ಶಾಖೆಯಲ್ಲಿ ಅರಳುತ್ತಾ ಇರುವಂಥ ಪುಟಾಣಿ ಗಾನ ಕುಸುಮಗಳ ಒಂದು ಗಾಯನವನ್ನು ನಿಮಗೆಲ್ಲರಿಗೂ ಸುದ್ದಿ ಒಂದು ವಾಹಿನಿಯ ಮೂಲಕ ಒಂದು ಕೇಳಿಸುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇವೆ. ತಾಂತ್ರಿಕ ಸಮಸ್ಯೆಯಿಂದಾಗಿ ಒಂದು ಸ್ವಲ್ಪ ತಡ ಆಯಿತು ಆರಂಭ ಆಗೋದಕ್ಕೆ. ಆದರೂ ಕೂಡ ನಮ್ಮ ಕಾರ್ಯಕ್ರಮವನ್ನು ಬಹಳಷ್ಟು ಜನ ಇವತ್ತು ವೀಕ್ಷಣೆ ಮಾಡ್ತಾ ಇರುವಂಥದ್ದು ಬಹಳ ಖುಷಿ ತಂದಿದೆ ನಮಗೆ. ಮುದ್ದು ಮಕ್ಕಳು ಗಾನಸಿರಿಯಲ್ಲಿ ಅರಳುತ್ತಾ ಇರುವಂಥ ಗಾನ ಕುಸುಮಗಳು, ಇವರಿಗೆ ತಮ್ಮೆಲ್ಲರ ಆಶೀರ್ವಾದ ಯಾವತ್ತಿಗೂ ಇರಬೇಕು ಅನ್ನುವಂಥ ಕಳಕಳಿ ನಮ್ಮದು. ಗಾನಸಿರಿ ಕಲಾಕೇಂದ್ರ ಕಳೆದ 20 ವರ್ಷಗಳಿಂದ ವಿಶೇಷವಾಗಿ ಸುಗಮ ಸಂಗೀತವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ತಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಬಹುಶಃ 20 ವರ್ಷಗಳಲ್ಲಿ 23,000 ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತ ಶಿಕ್ಷಣವನ್ನು ನೀಡಿರುವಂಥ ರಾಜ್ಯದ ಏಕೈಕ ಸಂಗೀತ ಸಂಸ್ಥೆ ಅಂತ ಹೇಳಿದರೆ ಅದು ಗಾನಸಿರಿ ಅಂತ ಹೇಳಿಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಒಂದು ಯಶಸ್ಸಿಗೆ ಕಾರಣರು ನೀವೆಲ್ಲರೂ ಖಂಡಿತವಾಗಿಯೂ ನಮ್ಮನ್ನು ಬಹಳಷ್ಟು ಪ್ರೋತ್ಸಾಹಿಸ್ತಾ ಬಂದಿದ್ದೀರಾ, ಆಶೀರ್ವದಿಸ್ತಾ ಬಂದಿದ್ದೀರಾ. ಇನ್ನು ಮುಂದೆ ಕೂಡ ದೇವರು ಶಕ್ತಿ ಕೊಟ್ಟಷ್ಟು ದಿನ ಖಂಡಿತವಾಗಿ ಇದೇ ರೀತಿಯ ಸಂಗೀತ ಸೇವೆಯನ್ನು ಮಾಡೋದಕ್ಕೆ ನಾವಂತೂ ತುಂಬ ಶಕ್ತಿಯುತವಾಗಿದ್ದೇವೆ, ಆರೋಗ್ಯವಂತರಾಗಿದ್ದೇವೆ, ತುಂಬ ಲವಲವಿಕೆಯಿಂದ ಇದ್ದೇವೆ ಅನ್ನುವಂಥ ಮಾತು. ಮಕ್ಕಳ ಹತ್ರ ನಾವು ಹೇಳ್ತಾ ಇರ್ತೇವೆ. ಕೆಲವೊಮ್ಮೆ ಒಂದು ಮಕ್ಕಳು ಕ್ಲಾಸಲ್ಲಿ ಪಾಪ ಸ್ಕೂಲಲ್ಲಿ ಇಡೀ ದಿನ ಸ್ಕೂಲಲ್ಲಿ ಇರ್ತಾರೆ. ಆಮೇಲೆ ಕ್ಲಾಸಿಗೆ ಬಂದಾಗುವಾಗ ಪಾಪ ಅವರಿಗೆ ಒಂದು ಸಹಜವಾಗಿ ಕೆಲವೊಮ್ಮೆ ಸುಸ್ತು ಇರ್ತದೆ. ಒಮ್ಮೊಮ್ಮೆ ಆಕಳಿಕೆ ಮಾಡುವಾಗ ನಾವು ಹೇಳ್ತೇವೆ, ಮಕ್ಕಳೇ ನೀವೊಂದು 10 ವರ್ಷ ಪ್ರಾಯದಲ್ಲೇ ಈ ರೀತಿ ಆಕಳಿಕೆ ಎಲ್ಲ ಮಾಡ್ತೀರಿ, ಇಷ್ಟು ಉದಾಸೀನ ಇರ್ತದೆ. ನಮ್ಮ ನೋಡಿ 39 ವರ್ಷ 40 ವರ್ಷ ಆದರೂ ಕೂಡ ಎಷ್ಟೊಂದು ಉತ್ಸಾಹದಲ್ಲಿದ್ದೇವೆ ಅಂತ ಹೇಳಿಕೊಂಡು, ಬಹುಶಃ ಈ ಒಂದು ಉತ್ಸಾಹ, ಈ ಒಂದು ಲವಲವಿಕೆ ನಮಗೆ ಕೊಟ್ಟಿರುವಂಥದ್ದು ಈ ಒಂದು ಸಂಗೀತಕ್ಕೆ ಇರುವಂಥ ಅಗಾಧವಾದಂಥ ಶಕ್ತಿ ಇದು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇವೆ. ಇವತ್ತು ಈ ಮುದ್ದು ಮಕ್ಕಳು ಈ ವೇದಿಕೆ ಮೇಲೆ ಹಾಡಿರುವಂಥದ್ದು ನಮ್ಮ ಗಾನಸಿರಿ ಉಪ್ಪಿನಂಗಡಿ ಶಾಖೆಯ ಎಲ್ಲ ವಿದ್ಯಾರ್ಥಿಗಳು ಖಂಡಿತ ಅಲ್ಲ. ಗಾನಸಿರಿ ಉಪ್ಪಿನಂಗಡಿ ಶಾಖೆಯಲ್ಲಿ ಪ್ರತಿ ಶುಕ್ರವಾರ ಸಾಯಂಕಾಲ 4:15 ಗಂಟೆಯಿಂದ ಶಕ್ತಿ ಸಭಾಭವನ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ಒಂದು ಕ್ಷೇತ್ರದ ಅಪೋಸಿಟ್ ಇರುವಂತಹ ಶಕ್ತಿ ಸಭಾಭವನದಲ್ಲಿ ಸಂಗೀತ ತರಗತಿಗಳು ನಡೀತಾ ಇದೆ. ಖಂಡಿತವಾಗಿಯೂ ಆಸಕ್ತರು ಭಾಗವಹಿಸ್ಬೋದು ಅಂತ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ. ಇವತ್ತು ಈ ಮಕ್ಕಳು ಇಷ್ಟು ಚೆನ್ನಾಗಿ ಇಲ್ಲಿ ವೇದಿಕೆ ಮೇಲೆ ಹಾಡೋದಕ್ಕೆ ಕಾರಣ ನಾವು ಮಾತ್ರ ಖಂಡಿತ ಅಲ್ಲ. ನಾನು ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಸಂಸ್ಥೆಯಲ್ಲಿ 20 ವರ್ಷಗಳಿಂದ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಬಂದಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಇವತ್ತು ಈ ಮಕ್ಕಳು ಇಷ್ಟು ಚೆನ್ನಾಗಿ ಹಾಡೋದಕ್ಕೆ ಶ್ರೀಲಕ್ಷ್ಮಿ ಎಸ್ ಪುತ್ತೂರು ಅಂತ ಈ ಕಾರ್ಯಕ್ರಮದ ಮೊದಲ ಗೀತೆಯನ್ನು ಪ್ರಸ್ತುತಪಡಿಸಿದ್ದು ಶ್ರೀಲಕ್ಷ್ಮಿ ಎಸ್ ಪುತ್ತೂರು ಅವರು. ಖಂಡಿತವಾಗಿಯೂ ಒಂದು ಕೈಯಿಂದ ಚಪ್ಪಾಳೆ ಖಂಡಿತ ಆಗೋದಿಲ್ಲ. 18 ವರ್ಷಗಳ ಕಾಲ ಒನ್ ಮ್ಯಾನ್ ಆರ್ಮಿ ಆಗಿದ್ದಂಥ ಗಾನಸಿರಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗೇ ಅಲ್ಲಿ ಅನಿವಾರ್ಯ ಆಯಿತು, ಇನ್ನೊಂದು ಟೀಚರ್ನ ಅವಶ್ಯಕತೆ ಆಗುವಷ್ಟರ ಮಟ್ಟಕ್ಕೆ ಗಾನಸಿರಿ ಬೆಳೀತು ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಗಾನಸಿರಿಯಲ್ಲಿ ಕಳೆದ 16 ವರ್ಷಗಳಿಂದ ಸುಗಮ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇತ್ತೀಚಿನ 2.5 ವರ್ಷಗಳಿಂದ ಸುಗಮ ಸಂಗೀತ ಶಿಕ್ಷಕಿಯಾಗಿ ನಮ್ಮ ಜೊತೆ ಕೈ ಜೋಡಿಸ್ತಾ ಇರುವಂಥವ್ರು ಶ್ರೀಲಕ್ಷ್ಮಿ ಎಸ್ ಪುತ್ತೂರು. ಇವರ ಗಾಯನವನ್ನು ನೀವೆಲ್ಲರೂ ಈಗಾಗಲೇ ತುಂಬ ಕಡೆಗಳಲ್ಲಿ ಕೇಳಿದ್ದೀರಾ. ಗಾನಸಿರಿಯ ನಾವು ತಂಡ ಇವರಿಗೆ ಒಂದು ವಿರಾಟ್ ಕೊಹ್ಲಿ ಅಂತ ಹೆಸರು ಕೊಟ್ಟಿದ್ದೇವೆ. ಗಾನಸಿರಿ ತಂಡದಲ್ಲಿ ಇವರೊಬ್ಬರು ವಿರಾಟ್ ಕೊಹ್ಲಿ ಇದ್ದ ಹಾಗೆ ಅಂತ ಹೇಳಿಕೊಂಡು, ನಮ್ಮ ಭಜನ್ ತಂಡದಲ್ಲಂತೂ ಒಂದು ಶಕ್ತಿಯೇ ಇವರು. ಇವರಿಗೆ ವಂದನೆಗಳನ್ನು ಅರ್ಪಿಸ್ತಾ, ಅದೇ ರೀತಿ ಈ ಮಕ್ಕಳ ಇವತ್ತು ಇಷ್ಟಿಷ್ಟು ಪುಟಾಣಿ ಮಕ್ಕಳು ನೀವು ನೋಡಿದ್ದೀರಾ, ಕೇಳಿದ್ದೀರಾ. ತುಂಬ ಚಿಕ್ಕ ಮಕ್ಕಳು ಪಾಪ, ಈ 2.5-3 ವರ್ಷದ ಮಗು ಕೂಡ ವೇದಿಕೆ ಮೇಲೆ ನಿಂತು ಹಾಡನ್ನು ಬೈಹಾಟ ಹಾಡಿ ತೋರಿಸುವಷ್ಟು ಒಂದು ಶಕ್ತಿಯುತವಾಗಿ ಬೆಳೀತಾ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣರು ನಾವು ಗುರುಗಳು ಹೇಳಿಕೊಡ್ಬೋದಷ್ಟೇ, ಮಾರ್ಗ ತೋರಿಸ್ಕೊಡ್ಬೋದು, ನಡ್ಕೊಂಡು ಮಕ್ಕಳೇ ಹೋಗಬೇಕು. ಅವರ ಕೈ ಹಿಡಿದು ನಡೆಸಿದಂಥದ್ದು ಅವರ ಪೂಜ್ಯ ಪೋಷಕರು. ಅವರಿಗೊಂದು ಜೋರಾದ ಚಪ್ಪಾಳೆ ನಮ್ಮ ಕಡೆಯಿಂದ. ನಮ್ಗೆ ಗೊತ್ತಿದೆ ಆ ಮಕ್ಕಳನ್ನು ಪಳಗಿಸುವಂಥದ್ದು ಎಷ್ಟು ಕಷ್ಟ ಇದೆ. ಅವರನ್ನು ಎಷ್ಟು ಹೊತ್ತು ಕೂರಿಸಬೇಕು, ಅವರಿಗೆ 4 ಹಾಡುಗಳನ್ನು ಬೈಹಾಟ್ ಮಾಡಬೇಕು. ಸಿಂಗಲ್ ಆಗಿ ಹಾಡುವಂಥ ಹಾಡನ್ನು ಮಳೆ ಸುರಿಯಲಿ ಹೊಳೆ ಹರಿಯಲಿ ತಿಳಿಯಾಗಲಿ ಮೋಡ ಅಂತ ಹೇಳಿದ್ರೆ ಅದು ನಮಗೂ ಅರ್ಥ ಆಗದಂಥ ಒಂದು ಸಾಹಿತ್ಯ. ಅಂಥದ್ದನ್ನೊಂದು ಪುಟಾಣಿ ಮಗು ಹಾಡ್ತದೆ ಅಂತ ಹೇಳಿದ್ರೆ ಒಂದು 25 ಸಾಲುಗಳ ಒಂದು ಹಾಡನ್ನು ಬೈಹಾಟ್ ಮಾಡಿ ಹಾಡ್ತದೆ ಅಂತ ಹೇಳಿದ್ರೆ ಅದು ಬಹಳ ಒಂದು ಅದ್ಭುತವಾದಂಥ ವಿಚಾರ ಅನ್ನೋದಾಗಿ ಈ ವೇದಿಕೆ ಮೇಲೆ ಕೂತಿರುವಂಥ ಕಲಾವಿದರು ನಮ್ಮ ಜೊತೆ ಪ್ರತಿ ಸರ್ತಿ ಹೇಳ್ತಾ ಇರ್ತಾರೆ. ಇದು ಗಾನಸಿರಿಯಲ್ಲಿ ಮಾತ್ರ ಸಾಧ್ಯ ಅಂತ ಕೂಡ ಹೇಳ್ತಾರೆ.
ಸರ್ ತಮ್ಮಂಥ ಕಲಾವಿದರನ್ನು ಕೂಡ ಇಲ್ಲಿ ವೇದಿಕೆ ಮೇಲೆ ಪರಿಚಯ, ನಿಮ್ಮನ್ನು ಪರಿಚಯ ಮಾಡುವಂಥದ್ದು ಅಗತ್ಯವಿಲ್ಲ. ಯಾಕಂತ ಹೇಳಿದ್ರೆ ನಾಡಿನಾದ್ಯಂತ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದಂಥ ಕಲಾವಿದರು ನೀವೆಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕಾಣಿಸ್ತಾ ಇರುವಂಥದ್ದು ನಮ್ಮ ಪುಣ್ಯ ಅಂತ, ನಮ್ಮ ಮಕ್ಕಳ ಪುಣ್ಯ ಅಂತ ನಾವು ಅಂದ್ಕೊಳ್ತೇವೆ. ಭಾಳ ಒಂದು ಸಂಗೀತ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ಒಂದು 3 ಗಂಟೆ ಎಲ್ಲ ಇರ್ತದೆ. ಇವತ್ತಿನ ಕಾರ್ಯಕ್ರಮವನ್ನು 3 ಗಂಟೆ, ಆದರೆ ನಮ್ಮ ಮಕ್ಕಳ ಕಾರ್ಯಕ್ರಮ ವಾರ್ಷಿಕೋತ್ಸವದ ಥರದ ಕೆಲವು ಕಾರ್ಯಕ್ರಮಗಳಿರ್ತದೆ, ಸುಮಾರು 5ರಿಂದ 6 ಗಂಟೆ ಕಾರ್ಯಕ್ರಮ ಇರ್ತದೆ. 6 ಗಂಟೆ ಕೂಡ ಮಿಡಲಲ್ಲಿ ನಾವಾದರೂ ಕೆಲವೊಮ್ಮೆ ಫುಡ್, ಒಂದು ಲೈಟ್ ಫುಡ್ ಎಲ್ಲ ತಗೊಳ್ತೇವೆ. ಇವರು ಯಾವುದೇ ಫುಡ್ ತಗೊಳ್ಳೋದಿಲ್ಲ. ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ಇದೇ ನಗುಮಗ ಫಸ್ಟಿಂದ ಕೊನೆ ತನಕ ಇರ್ತದೆ. ಈ ನಗು ನಿಮ್ಮ ಮುಖದಲ್ಲಿ ಶಾಶ್ವತವಾಗಿರಲಿ. ಸಾಕಷ್ಟು ಲಕ್ಷಾಂತರ ಸಂಗೀತಾಭಿಮಾನಿಗಳ ಮುಖದಲ್ಲಿ ನಗು ಮೂಡಿಸಿದಂಥ ನೀವು ಯಾವತ್ತಿಗೂ ನಗುತ್ತಾ ಇರಿ ಅನ್ನುವಂಥದ್ದು ನಮ್ಮ ಎಲ್ಲರ ಒಂದು ಆಶಯ ಮತ್ತು ಹಾರೈಕೆ ಕೂಡ ಸರ್. ಈ ಒಂದು ಮಗು ನಗುತ್ತಾ 2:30-3 ಗಂಟೆಯಿಂದ ಇಲ್ಲಿ ಕೂತ್ಕೊಂಡಿದೆ. ಪ್ರಣಮ್ಯ ರಾವ್ ಅಂತ ಹೇಳಿಕೊಂಡು ಗಾನಸಿರಿಯ ಕಡಬ ಶಾಖೆಯ ವಿದ್ಯಾರ್ಥಿನಿಯಾಗಿದ್ದು, ಕಡಬದಲ್ಲಿ ಕ್ಲಾಸ್ ನಿಂತ ಸಂದರ್ಭದಲ್ಲಿ ಉಪ್ಪಿನಂಗಡಿಗೆ ಬಂದು, ಇವರು ಮಾತ್ರ ಅಲ್ಲದೆ ಇವರ ಇಡೀ ಕುಟುಂಬ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವರ ತಂಗಿ ಆಗಿರ್ಬೋದು, ಇವರ ತಂದೆಯವರು ಬಹಳ ಅದ್ಭುತ ಗಾಯಕರು. ಇವತ್ತು ಕಾರ್ಯಕ್ರಮದ ನಿರೂಪಣೆಗೂ ನಾನು ಸೈ ಅಂತ ಹೇಳಿದ್ರು. ಇವರು ಬಹಳ ಒಳ್ಳೆಯ ಕರಾಟೆ ಪಟು, ಬಹಳ ಒಳ್ಳೆಯ ಡ್ಯಾನ್ಸರ್, ಒಳ್ಳೆಯ ಮಾತುಗಾರ್ತಿ, ಒಳ್ಳೆಯ ಹಾಡುಗಾರ್ತಿ, ಇನ್ನು ಏನೆಲ್ಲ ಇವರಿಗೆ ಗೊತ್ತಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಅಷ್ಟು ಒಳ್ಳೆಯ ಪ್ರತಿಭಾನ್ವಿತೆ ನಮ್ಮ ವಿದ್ಯಾರ್ಥಿನಿ ಪ್ರಣಮ್ಯ. ಇವಳು ಬಹಳ ಚೆನ್ನಾಗಿ ಇವತ್ತು ಈ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀರಾ. ನಿಮಗೂ ನಮ್ಮ ಶುಭ ಆಶೀರ್ವಾದಗಳು ಮತ್ತು ಶುಭಾಶಯಗಳು. ನಿಮಗೆ ಒಳ್ಳೆಯದಾಗಲಿ. ಧ್ವನಿವರ್ಧಕದ ವ್ಯವಸ್ಥೆ ಯಾವತ್ತಿಗೂ ನಮ್ಮ ಕಾರ್ಯಕ್ರಮದಲ್ಲಿ ಶಾಫಿ ಅವರು, ಪ್ರಗತಿ ಸೌಂಡ್ ಸಿಸ್ಟಮ್ ಸುಳ್ಯ ಅವರು ಬಹಳ ಖುಷಿಯಾಗಿ ನಮ್ಮ ಜೊತೆ ಇದ್ದೀರಾ ಸರ್. ನೀವು ನಮ್ಮ ಪ್ರೀತಿಯ ಸಹೋದರರು ಇನ್ನೊಬ್ಬರು ಇದ್ದಾರೆ, ಅವರಿಗೂ ನಾವು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಒಂದು ಸಭಾಭವನವನ್ನು ನಮಗೆ ಒದಗಿಸಿಕೊಟ್ಟಂಥ ಶಕ್ತಿ ಸಭಾಭವನದ ಮಾಲಕರಿಗೂ, ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಾಯೋಜಕರಾಗಿ ಸಹಕರಿಸಿದಂಥವರೆಲ್ಲರೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳ ಪೋಷಕರು, ಅವರಿಗೂ ವಂದನೆಗಳು. ಸುದ್ದಿ ವಾಹಿನಿಯನ್ನು ನಾವು ಹೇಳಬೇಕು ಅಂತಲ್ಲ, ಯಾಕಂದ್ರೆ ನೀವು ನೋಡ್ತಾ ಇರುವಂಥದ್ದು ಸುದ್ದಿ ಚಾನೆಲ್ನಲ್ಲಿ ಆಗಿರೋ ಕಾರಣ ಅವರಿಗೆ ವಂದನೆ ಹೇಳಲಿಕ್ಕಿಲ್ಲ. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜನಮನಗಳಿಗೆ ತಲುಪಿಸುವಂಥ ಪ್ರಯತ್ನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದಂಥ ಪುತ್ತೂರಿನ ಕಹಳೆ ನ್ಯೂಸ್ ವಾಹಿನಿ ಮತ್ತು ಸುದ್ದಿ ವಾಹಿನಿ, 2 ವಾಹಿನಿಗಳಿಗೆ ನಾವು ಒಂದೇ ವೇದಿಕೆಯಿಂದ ನಮನಗಳನ್ನು ಅರ್ಪಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಜನಮನಗಳಿಗೆ ತಲುಪಿಸುವಂಥ ಪ್ರಯತ್ನದಲ್ಲಿ ಈ 2 ವಾಹಿನಿಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದೆ. ವಂದನೆಗಳು ಅಂತ ಹೇಳ್ತಾ ಇನ್ನು ಜಾಸ್ತಿ ತಡ ಮಾಡದೆ ಕೊನೆಯ ಗೀತೆ, ಈ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಇಲ್ಲೇ ನಮ್ಮೆಲ್ಲರನ್ನ ಸಲಹುತ್ತಾ ಇರುವಂತಹ ಸಹಸ್ರಲಿಂಗೇಶ್ವರ ಸ್ವಾಮಿಯ ಚರಣ ಕಮಲಗಳಿಗೆ ಭಕ್ತಿಯಿಂದ ನಮ್ಮೆಲ್ಲ ಗಾನಸಿರಿಯ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸ್ತಾರೆ. ಓಂ ನಮಃ ಶಿವಾಯ್ ಅನ್ನುವಂಥ ಗೀತೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ರಿಗೂ ವಂದನೆಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮಕ್ಕಳೆಲ್ಲರಿಗೂ ಕೂಡ ಒಂದು ಸುಂದರವಾದಂಥ ಪ್ರಮಾಣ ಪತ್ರವನ್ನು ಕೊಡುವಂಥ ಸಮಯ ಕೂಡ ಇದೆ. ಅದೇ ರೀತಿ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದಂತಹ ಪ್ರಣಮ್ಯ ಅವರಿಗೂ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಕೊಡುವಂಥ ಒಂದು ಸಮಯ ಇದೀಗ. ಈ ಮಕ್ಕಳು ನೋಡಿ, ನಾವು ಕರೆಯುವ ಮೊದಲೇ ವೇದಿಕೆ ಮೇಲೆ ಬರ್ತಾರೆ. ಅಷ್ಟು ಉತ್ಸಾಹದ ಚಿಲುಮೆಗಳು ನಮ್ಮ ಮಕ್ಕಳು. ಇವರನ್ನು ಒಂದು ಪರಿಚಯಿಸಬೇಕು. ಇವರು ದಿವ್ಯ ಜ್ಯೋತಿ ಅಂತೇಳಿ, ಸ್ವಲ್ಪ ಈ ಕಡೆ ಬನ್ನಿ. ದಿವ್ಯ ಜ್ಯೋತಿ ಅಂತ ಹೇಳಿಕೊಂಡು ನಮ್ಮ ಕಾರ್ಯಕ್ರಮದ ಎಲ್ಲ ಒಂದು ಓಡಾಟ ಅಂತ ಹೇಳ್ತಾರೆ. ಇವರು ನಮ್ಮ ಗಾನಸಿರಿಯ ಡ್ರಾಯಿಂಗ್ ಶಿಕ್ಷಕಿ ಮತ್ತು ಗಾಯಕಿ. ಎಲ್ಲ ಕಾರ್ಯಕ್ರಮಗಳಲ್ಲಿ ಇವರ ಒಂದು ಸೇವೆಯನ್ನು ನಾವು ಮರೀಲಿಕ್ಕಿಲ್ಲ. ದಿವ್ಯ ಜ್ಯೋತಿ, ನಿಮಗೂ ವಂದನೆಗಳು, ಒಳ್ಳೆಯದಾಗಲಿ. ಪ್ರಣಮ್ಯ ಇವರಿಗೆ ಸರ್, ವಾಮನ್ ಸರ್ ಬನ್ನಿ. ಪ್ರಣಮ್ಯ ಅವರಿಗೆ ಒಂದು ಕಾರ್ಯಕ್ರಮದ ನೆನಪಿನ ಕಾಣಿಕೆಯನ್ನು ಕೊಡಿ. ಬನ್ನಿ. ನೋಡಿ, ಖುಷಿಯಾಗುವಂಥದ್ದು ಇಂಥ ಪಾಪುಗಳೆಲ್ಲ ನೋಡಿ, ನಾವು ಕೂಡ ಸ್ಟೇಜಿಗೆ ಬರ್ತೇವೆ ಅಂತ ಹೇಳಿಕೊಂಡು. ಇಲ್ಲಿ ಸಂಗೀತ ಗೆದ್ದದ್ದು ಮಾತ್ರ ಅಲ್ಲ, ಗಾನಸಿರಿಯೂ ಗೆದ್ದಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತಾ ಇದೆ.
ತಂಡದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಹಾಕುವ ಸಮಯ. ನಿಮ್ಮ ಮನಸ್ಸಿನಲ್ಲಿರುವ ಕೀಳರಿಮೆ ಮತ್ತು ಭಯವನ್ನು ಕಿತ್ತೊಗೆದರೆ ನೀವು ಅದ್ಭುತಗಳನ್ನು ಸಾಧಿಸಲು ಸಾಧ್ಯ ಎಂಬ ಹಿತನುಡಿಯಂತೆ ಇದೀಗ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ಕೊಡಲಾಗುತ್ತದೆ. ನಿಖಿಲ್ ಈ ಒಂದು ಕಾರ್ಯಕ್ರಮದ ನೆನಪಿಗೆ ಮಕ್ಕಳಿಗೆ ಒಂದು ಪ್ರಮಾಣ ಪತ್ರವನ್ನು ಕೊಡುವಂಥದ್ದು. ನಿಖಿಲ್
ಒಳ್ಳೆಯದಾಗಲಿ. ಯಾರು ನಮಸ್ಕಾರ ಮಾಡೋದು ಬೇಡ, ಎಲ್ರಿಗೂ ನಮ್ಮ ಒಂದು ಪ್ರೀತಿ ಯಾವತ್ತಿಗೂ ಇರ್ತದೆ. ಮಕ್ಕಳಂದರೆ ದೇವರಿಗೆ ಸಮಾನತೆ. ಮಕ್ಕಳೆಲ್ಲ ಮಲಗುವಂಥ ಸಮಯ ಆಯ್ತು ಆ್ಯಕ್ಚುಲಿ ಇವಾಗ. ಮಾನ್ವಿ, ಉಷಾ ಮೇಡಮ್ ಬನ್ನಿ. ಈ ಕಾರ್ಯಕ್ರಮದಲ್ಲಿ ಸೀನಿಯರ್ ವಿದ್ಯಾರ್ಥಿಗಳು ಹಾಡಲಿಲ್ಲ, ಅಂದರೆ ಅವರು 2 ಗ್ರೂಪ್ ಸಾಂಗ್ಗಳನ್ನು ಮಾತ್ರ ಹಾಡಿದ್ದಾರೆ. ಅವರದ್ದೇ ಒಂದು ಕಾರ್ಯಕ್ರಮ, ಸೀನಿಯರ್ ವಿದ್ಯಾರ್ಥಿಗಳ ಒಂದು ಕಾರ್ಯಕ್ರಮವನ್ನು ಲೈವ್ ಮೂಲಕ ಖಂಡಿತವಾಗಿಯೂ ತಾವೆಲ್ಲರೂ ನೋಡಲಿಕ್ಕಿದ್ದೀರಾ. ಉಷಾ ಮೇಡಮ್ ಬನ್ನಿ, ಸ್ವಲ್ಪ ಬೇಗ ಬೇಗ ಬನ್ನಿ. ನೇಹಲ್, ನೇಹಲ್, ತನ್ವಿ, ಮನೋಹರ್, ಮನೋಹರ್, ಅಜಯ್ ಕುಮಾರ್, ಅಜಯ್ ಕುಮಾರ್, ಶಿವ ಸಂಜಯ್, ಶಿವ ಸಂಜಯ್, ಪ್ರದೀಪ್. ಸೀನಿಯರ್ ವಿದ್ಯಾರ್ಥಿಗಳನ್ನು ಮೊದಲು ಕರೀತಾ ಇದ್ದಾವೆ. ಪ್ರದೀಪ್, ದಿವಿತ್, ದಿವಿತ್, ತನ್ಮಯ್, ತಸ್ಮಯ್, ತಸ್ಮೈ, ದಕ್ಷ, ಅನ್ವಿತ್, ಅನ್ವಿತ್, ಅಲಿಶಾ, ಎಸ್ಕೆ, ಸಾಕು ಮಕ್ಕಳೇ, ಯಾರು ನಮಸ್ಕಾರ ಮಾಡಬೇಡಿ ಈಗ. ರಿಷಿಕಾ, ನೋಡಿ ಎಷ್ಟು ಚಿಕ್ಕ ಮಗು. ರಿಷಿಕಾ, ಸೃಜನ್ಯ, ಧೃತಿಯೇ, ಧೃತಿಯೇ, ಸಂಜನಾ, ಭೂಮಿಕಾ, 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 ಸಹನಾ ರಾವ್, ಕವನ ರಾವ್, ಕವನ ರಾವ್, ಶರಣ್ಯ, ಶ್ರೇಯಾ, ಶ್ರೇಯಾ, ಅನ್ವಿ ಸಾಲಿಯಾನ್, ಸ್ನೇಹ ರಾವ್, ಪ್ರಣಮ್ಯ ರಾವ್, ಪ್ರಸನ್ನ ಕುಮಾರ್, ಉಪ್ಪಿನಂಗಡಿ ಶಾಖೆಯ ಹಿರಿಯ ವಿದ್ಯಾರ್ಥಿ ಅಂತ ಹೇಳಿದ್ರೆ ಇವರೇ ಪ್ರಸನ್ನ ಕುಮಾರ್. ಪವನ್ ಪೈ, ಪ್ರತಿಜ್ಞಾ ಪೈ, ಪ್ರತಿಜ್ಞಾ, ಅನ್ವಿತಾ,
ಅವನಿತಾ ಸ್ವಲ್ಪ ಹೆಸರು ಚೇಂಜ್ ಮಾಡಿ ಕೊಡ್ತೇವೆ. ಹಸ್ತ, ಅಂಶಿಕಾ, ರಿದ್ವಿ ಟಿ ಅಂಚನ್, ಅಂಶಿಕಾ, ರಿದ್ವಿ, ಹೃದಯ, ಹೃದಯ, ಮಾಯಾ ಕಾಮತ್, ಮಾಯಾ ಕಾಮತ್, ಅದ್ವಿ ಪಿ ಎಸ್ ಹೆಗ್ಡೆ, ಅದ್ವಿ ಹತ್ರ ನಾವು ಕೇಳಿದ್ವಿ ನೀವು ಎಷ್ಟು ಗಂಟೆಗೆ ಮಲಗುದು ಅಂತ. ಅವ್ರು ಹೇಳಲಿಲ್ಲ, ಅವ್ರ ಅಮ್ಮ ಹೇಳಿದ್ರು 7 ಗಂಟೆಗೆ ಮಲಗ್ತಾರಂತೆ. ಪಾಪ ನೋಡಿ 9 ಗಂಟೆ ಆದರೆ ಎಷ್ಟು ಖುಷಿಯಲ್ಲಿದ್ದಾರೆ. ಆಕಾಶ್, ಬಹುಶಃ ನೀವು ಸ್ಟೇಜಲ್ಲಿ ಜಾಸ್ತಿ ಹೊತ್ತು ನೋಡಿದ್ದು ಆಕಾಶನ್ನೇ ನಾವು. ವೆರಿ ಗುಡ್. ನೋಡಿ ಪಾಪ ತಲೆಗೆ ಒಂದು ಸಣ್ಣ ಏಟು ಮಾಡಿಕೊಂಡಿದ್ದಾರೆ, ಆದರೂ ಕೂಡ ಎಷ್ಟು ಖುಷಿಯಾಗಿದ್ದಾರೆ ಇವತ್ತು. ಮಾನ್ವಿ ನಾಯಕ್, ಇನ್ನು ಸರ್ಟಿಫಿಕೇಟ್ ಸಿಗ್ಲಿಕ್ಕಿರೋ ಎಲ್ಲ ಮಕ್ಕಳು ವೇದಿಕೆ ಮೇಲೆ ಬನ್ನಿ. ಸ್ಕಂದ, ಸರ್ಟಿಫಿಕೇಟ್ ಯಾರಿಗೆ ಸಿಗ್ಲಿಲ್ಲ ಬನ್ನಿ. ಇನ್ನೊಂದು ಮಾನ್ವಿ, ನಮ್ಮ ಉಪ್ಪಿನಂಗಡಿ ಶಾಖೆಯಲ್ಲಿ ಮಾನ್ವಿ ಜಾಸ್ತಿ. ಮಾನ್ವಿ ಸರ್ಟಿಫಿಕೇಟ್ ಇದೆ. ಗುಡ್. ಅಕ್ಷ, ಎಲ್ಲ ಮಕ್ಕಳಿಗೆ ಕೊಟ್ಟಾಯ್ತಲ್ವಾ ಸರ್ಟಿಫಿಕೇಟ್? ಸಿಗದಂತ ಮಕ್ಕಳು ಬನ್ನಿ ಬನ್ನಿ. ವಂಶ್, ನೋಡಿ ಹೆಸರು ಬರೆಯೋದಕ್ಕೆ ಸೈನ್ ಏನಾದರೂ ಬಾಕಿ ಇದ್ರೆ ದಯವಿಟ್ಟು ಬನ್ನಿ. ಯಾರಾದರೂ ಸಿಗದ ಮಕ್ಕಳಿದ್ದಾರಾ? ಇಲ್ವಲ್ಲ? ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲ ಗಾನಸಿರಿಯ ಅಭಿಮಾನಿಗಳಿಗೆ ನಾವು ತುಂಬ ಹೃದಯದ ಒಂದು ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ. ಈ ಕಾರ್ಯಕ್ರಮವನ್ನು ಜನಮನಕ್ಕೆ, ಸಂಗೀತ ಪ್ರೇಮಿಗಳಿಗೆ ತಲುಪಿಸಿದಂಥ ಸುದ್ದಿವಾಹಿನಿಗೆ ನಾವು ತಲೆಬಾಗಿ ವಂದಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ವಿರಮಿಸ್ತಾ ಇದ್ದೇವೆ. ನಮಸ್ತೆ.